ತುಳುಕೂಟ ಬಂಟ್ವಾಳ ಆಶ್ರಯದಲ್ಲಿ ನಡೆದ ತುಳುವೆರೆನ ತುಳುನಾಡದ ಸಂತೆ ಎನ್ನುವ 3 ದಿನದ ಅದ್ದೂರಿ ಕಾರ್ಯಕ್ರಮದಲ್ಲಿ ನೇತ್ರಾವತಿ ಕೃಷಿಕರ ಅಭಿವೃದ್ಧಿ ಒಕ್ಕೂಟ ಮತ್ತು ತೋಟಗಾರಿಕಾ ಇವರ ಜಂಟಿ ಆಶ್ರಯದಲ್ಲಿ ಕೃಷಿಗೇನ ಸಾಂಸ್ಕೃತಿಕ ಅಂಗಣ ಕಾರ್ಯಕ್ರಮವನ್ನು ಮಮತಾ ಗಟ್ಟಿ ಉದ್ಘಾಟಿಸಿದರು. ಬಂಟ್ವಾಳದ ಸ್ಪರ್ಶಕಲಾ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿಕರು ಮತ್ತು ಕೃಷಿಕ ಸಮಾಜದ ಅಧ್ಯಕ್ಷರಾದ ಪದ್ಮರಾಜ್ ಬಳ್ಳಾಲ್ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀ ಪದ್ಮರಾಜ್ ಬಳ್ಳಾಲ್ ಕೃಷಿಗೆ ಬೇಕಾಗುವ ಮಾಹಿತಿ ಕಾರ್ಯಾಗಾರವಾಗಿರಲಿ, ಇನ್ನಿತರರಿಗೆ ಸಿಗುವಂತಹ ಮಾರುಕಟ್ಟೆ ಬೆಂಬಲದ ಬಗ್ಗೆ ಅರಿವು ಮೂಡಿಸುವ ಮೂಲಕ ಕೃಷಿಕರಿಗೆ ಪ್ರಯೋಜನ ಆಗುವಂತಹ ಇಂತಹ ಉತ್ತಮ ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜಿಸಿದ ತುಳುಕೂಟ ಬಂಟ್ವಾಳಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು. ಕೃಷಿ ಬಾರಿ ಅವಗಾಹನೆಗೆ ಈಡಾದ ಈ ಸಂದರ್ಭಗಳು ಕೃಷಿಕರಿಗೆ ಒಂದು ಪ್ರೋತ್ಸಾಹ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಈ ಮಾತ ಸಂಸ್ಥೆಯನ್ನು ಅಭಿನಂದಿಸೋದು. ಇನ್ನಿತ 18 ಕೃಷಿ ನಡೆದು ಬರ್ತಿನ ಮುಲ್ಲೆಪುನ ಅಂಚನೆ ಮಾರ್ಕೆಟ್ ಮಾಡ್ಕೊಂಡು ಮುಖಾಗಲ ಕೃಷಿಕರಿಗೆ ಬಹಳ ದಿನನಿತ್ಯ ಅದನ್ನ ತಿಳುವಳಿಕೆಯನ್ನು ಹೆಚ್ಚು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಂಥ ಜನರು ಅಂಚಿನ ಸಂದರ್ಭಗಳು ಇಂಚಿನ ಮಾತ ಕಾರ್ಯಕ್ರಮದ ಮುಖಾಂತರ ಜನಗಳಿಗೆ ತಿಳುವಳಿಕೆ ಕೊಟ್ಟು ಈ ಸಂದರ್ಭದಲ್ಲಿ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ ಗಟ್ಟಿ ಸಾಂಕೇತಿಕವಾಗಿ ಗಿಡವನ್ನು ವಿತರಣೆ ಮಾಡಿದರು. ನಂತರ ಮಾತನಾಡಿ, ಸಾಮಾಜಿಕ ಜೀವನದಲ್ಲಿ ಒಂದು ಹಂತವಾಗಿ ಆರ್ಥಿಕ ಉನ್ನತಿ ಕಾಣಲು ಕೃಷಿಕರಿಗೆ ಮಾತ್ರ ಸಾಧ್ಯ. ಈಗಾಗಲೇ ಗೇರು ಗಿಡಗಳಿಗೆ ಭಾರಿ ಬೇಡಿಕೆ ಇದ್ದು, ಒಂದು ಗಿಡ ಬೆಳೆಸಲು ಗೇರು ನಿಗಮಕ್ಕೆ 45 ರೂಪಾಯಿ ಖರ್ಚು ಇರುವುದರಿಂದ ಅಗತ್ಯವಿದ್ದಲ್ಲಿ ಮಾತ್ರ ಅವುಗಳನ್ನು ಬೆಳೆಸಿಕೊಂಡು ಹೋಗಿ ಅದನ್ನು ಒಂದು ಮೂಲೆಯಲ್ಲಿಟ್ಟು ಬೆಳೆಸಲು ಅಸಾಧ್ಯವಾಗಿದ್ದರೆ ಇನ್ನೊಬ್ಬ ಕೃಷಿಕನಿಗೆ ಸಹಾಯಕವಾಗುವಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು. ಕೃಷಿಗೆ ನಮ್ಮನ್ನು ನಮ್ಮ ಏಪ ಕೃಷಿಕ ಪ್ರೀತಿ ಮಾಡ್ಕೋಣ, ಕೃಷಿಕ ನಮ್ಮ ಏಪ ದೇವರಿನ ಸಮಾನಾದ ಅಂಚನೆ ತೂಪನ ಐದು ಖಂಡಿತವಾದ ಇಂಚಿನ ಕಾರ್ಯಗಳ ದೇವರಿನ ಆಶೀರ್ವಾದ ಒಂದೊಂದು ಪನೊಂದು ಈ ಕಾರ್ಯಕ್ರಮ ನಾನು ಶುರುಕಾಲದಲ್ಲಿ ಸಂಘಟನೆ ಮಂದಿರ ಅಧ್ಯಕ್ಷರಿಗೆ ಸಮಿತಿಗಳಿಗೆ ನಾನು ಅಭಿನಂದಿಸುವಂತೆ. ಇನಿ ಕೃಷಿಕರ ಪಂಡ ಅಧ್ಯಕ್ಷರ ಪಂಡರೆ ಬರ್ಯಾತ್ ಕಷ್ಟದ ದಿನಗಳೆಲ್ಲ ಇನ್ನು ಕಷ್ಟಡಿ ಪುನಂಚಿನ ಪೊರ್ತೂರು ಪಂಡೆ ಅಂಡ ಇನ್ನು ನಮ್ಮ ತೂಪ ಎದೇ ಒಂದು ಕಾಸಿತ್ತಲ್ಲ ಕಾಸಿನ ತಿನ್ನೇರೆ ಏರೆಗಳ ಆಪುಚಿ ತಿನ್ನೋಡು ರೂಪಾಯಿ ನಂಚಿನ ವಸ್ತು ರೂಪಡು ಕೃಷಿಕರು ಬೆಂದದ ಕೊರಣ ಮಾತ್ರ ನಮಕ್ ಇನ್ನು ತಿನ್ನೇರೆ ಆಪುಡು. ಇನಿ ಐತ ಬಣ್ಣ ಐತ ಶಕ್ತಿ ಐತ ಬೇರೆ ಪೂರ ಆ ಕೃಷಿಕರಿಗೆ ಗೊತ್ತಿಪ್ಪುಂಡು. ಇನ್ನಿತ ದಿನಟ್ಟು ನಮ್ಮ ಮಾತೆಲ್ಲ ಒಂದು ಹಳ್ಳಿದ ಬದುಕದ್ದು ಬತ್ತನೆ ಇಡ್ತಾವರ ಕೃಷಿಕ ಕುಟುಂಬದ್ದು ನಮ್ಮ ಪೂರ ಬತ್ತನೆ ಇಡ್ತಾವರ ನಮ್ಮ ಕೈತ ಕಷ್ಟ ಬೇನೆ ಮಾತೆರೆಗಳ ಗೊತ್ತುಂಡು. ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಾಜಿ ಸಂಸದರಾದ
ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ನಮ್ಮ ಹಿರಿಯರು ಪಾರ್ದನದ ಮೂಲಕ ಸಾಹಿತ್ಯವನ್ನು ಕಟ್ಟುವ ಕೆಲಸವನ್ನು ಮಾಡಿದರು. ಆಗಿನ ಪಾರ್ದನ ಈಗ ಯಾವ ಸಾಹಿತಿಗಳು ಕೂಡ ಬರೆಯಲು ಸಾಧ್ಯವಿಲ್ಲ. ಸಾಹಿತ್ಯ ಕೂಡ ತುಳುನಾಡಲಿದೆ. ಹಗಲು ಇರುಳು ಎನ್ನದಂತೆ ಸಾಹಿತ್ಯಕ್ಕೆ ಬಿಂಬಿಸುವಂತೆ ಏಕೈಕ ನಾಡಿದ್ದರೆ ಅದು ನಮ್ಮ ತುಳುನಾಡು ಎಂದರು. ಒಟ್ಟು ನಮ್ಮ ಭಾರತ ಚಿಂತನೆ ಮಾಡ್ಕೊಂಡು ಈ ಸಭೆ ಕೇವಲ ಬೆಳಕಾಯಿಗೆ ಸೀಮಿತ ಆಗದಲ್ಲಿ, ಈ ಒಂದು ಕೇವಲ ಕೃಷಿಗೆ ಸೀಮಿತ ಆಗದಲ್ಲಿ ನಂತರ ಪರಿಧಿ ಮಲ್ಲ, ವ್ಯಾಪ್ತಿ ಮಲ್ಲ. ದಯಕೊಂಡ ತುಳುಕೂಟದಲ್ಲಿ ಯೋಚನೆ ಮಾಡ್ತೀನಿ, ಕೃಷಿಕ ಒಟ್ಟಿಗೆ ಕೃಷಿ ಸಂಸ್ಕೃತಿಗಳ ತುಳು ಸಂಸ್ಕೃತಿಗಳ ಒಂದೇ. ತುಳು ಸಂಸ್ಕೃತಿಯೇ ಕೃಷಿ ಸಂಸ್ಕೃತಿ. ನಮ್ಮ ತುಳುವೆಲ್ಲ ಸಂಸ್ಕೃತಿ, ನಮ್ಮ ವೃತ್ತಿ ಅವು ಕೃಷಿಕ ಬದುಕದ ಒಟ್ಟಿಗೆ ಬದುಕಿನಲ್ಲಿ ನಮ್ಮ ಹಿರಿಯರು ಆಂಡ ನಮ್ಮ ಹಿರಿಯರಿಗೆ ರಂಗದ ಜೀವನಗಳ ಕೈ ಕೃಷಿಕ ಸಾಹಸ ಸಾಧನಾ ಪ್ರಿಯರು, ಪ್ರಯೋಗಶೀಲತೆಯನ್ನು ತೋರಿಯರು, ಸಂಸ್ಕೃತಿಗಳ ಪ್ರಯೋಗಶೀಲತೆಯನ್ನು ತೋರಿಯರು. ಇಡೀ ಜಗತ್ತು ತಿರುಗಿದ್ರು ತುಳುನಾಡದ ಪರಂಪರೆ ಜಗತ್ತಿಗೆ ತುಳುನಾಡಿನ ನನಗೆ ಉಳಿದಿ. ರಾತ್ರಿ ಇಡೀ ನೇಮ ಅಂಡವು ತುಳುನಾಡು, ರಾತ್ರಿ ಇಡೀ ಆಟ ಅಂಡವು ತುಳುನಾಡು, ಪಗಲು ರಾತ್ರಿ ಇಡೀ ಕಂಬಳ ಅಂಡವು ತುಳುನಾಡು. ಇಂಚಿನ ಸಂಸ್ಕೃತಿ ಪುನಃ ಏಕೈಕ ಊರು ಅವು ನಮ್ಮ ತುಳುನಾಡು. ವಿಶಿಷ್ಟವಾಗಿನ ಪರಂಪರೆ ನಾಡು ಅಂತಾದ್ರೆ ನಮ್ಮ ತುಳುವೆ ಸಾಹಿತ್ಯ ನಿಂಚ ಬರೆಯ ಅಕ್ಷರ ಜ್ಞಾನ ಇದ್ದಂತೆ ಪುನಃ ಬರೆಯದ ಗೊತ್ತಿದ್ದಂತೆ ಪುನಃ ಜನಪದೀಯವಾದ ಪ್ರಾರ್ಥನದ ಮುಖಾಂತರ ಸಾಹಿತ್ಯನ ಕಟ್ಟಿಯರು, ಪ್ರಾರ್ಥನದ ಮುಖಾಂತರ ಸಾಹಿತ್ಯ ಕಟ್ಟಿಯರು. ಆನಿದ ಪ್ರಾರ್ಥನ ಇನಿತವ ಸಾಹಿತ್ಯ ಕಟ್ಟರ ಅವಂದನಂತಿತ್ತನ ಪ್ರಾರ್ಥನ ತುಳುನಾಡು ಅಂಚಿನ ವಿಶಿಷ್ಟವಾಯಿನಂಚಿನ ಜನಪದೀಯವಾಯಿನಂಚಿನ ಕೊಡುಗೆ ಕೊಟ್ಟ ನಾಡು ಅವು ತುಳುನಾಡು. ಭಾಷೆ ತುಳುನಾಡು, ತುಳು ಭಾಷೆ. ಪ್ರಾರ್ಥನದ ಮುಖಾಂತರ ದೇವರೆಲ್ಲ ನಂಬಿಯರು, ದೈವವನ್ನ ನಂಬಿಯರು, ಮಣ್ಣೆಲ್ಲ ನಂಬಿಯರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.